ಪಲಿ 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 ಪಯ Poskurl 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 ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಮಾತಾ ವೀಕ್ಷಕ ಬಾಂಧವರಿಗೆ ದೀಪಾವಳಿ ಪರ್ವದ ಶುಭಾಶಯವನ್ನು ತೆರಿಪ ಒಂದು ಪೊಸಕುರದ ಇನ್ನಿತ ಸುದ್ದಿಗೊಂಚಲನ್ನು ಶುರು ಮಂತಂದಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಈ ಸರ್ತಿದ ಕನ್ನಡ ರಾಜ್ಯೋತ್ಸವದ ದೀಪಾವಳಿದ ಮೆರುಗು. ದೀಪಾವಳಿದ 2ನೇ ದಿನ ಬಲಿಪಾಡ್ಯದಾನಿ ಅಜಿಪತ್ತೊರ್ಮನೆ ಕನ್ನಡ ರಾಜ್ಯೋತ್ಸವ ನಾಡೋರ್ಮೆ ಆಚರಣೆ ಆಂಡು ಕುಡ್ಲಾಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಮುತಾಲಿಕೆಡು ನೆಹರು ಮೈದಾನಡು ಅಜಿಪತ್ತೊರ್ಮನೆ ಕನ್ನಡ ರಾಜ್ಯೋತ್ಸವನು ಆಚರಿಸಾಯಿರು. ನಾಡೊರ್ಮೆ ಅಜ್ಪತ್ತೊರ್ಮನೆ ಕನ್ನಡ ರಾಜ್ಯೋತ್ಸವ ಶುಕ್ರವಾರ ಗರ್ದಡೆ ಆಚರಣೆಯಾಂಡು. ಈ ಸರ್ತಿ ರಾಜ್ಯೋತ್ಸವದ ಸಂಭ್ರಮಗು ತುಡರ್ ಪರ್ಬದ ಸಂಭ್ರಮಲ ಜೊತೆಯಾಯಿನ ವಿಶೇಷ. ಕುಡ್ಲಾಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಮುತಾಲಿಕೆಡು ನೆಹರು ಮೈದಾನಡು ಆಚರಣೆಯಾಯಿನ ಕನ್ನಡ ರಾಜ್ಯೋತ್ಸವಡು ಅಪ್ಪೆ ಭುವನೇಶ್ವರಿನ ಭಾವಚಿತ್ರ ಬೊಕ್ಕ ರಾಷ್ಟ್ರಕವಿ ಕುವೆಂಪುರನ ಸ್ತಬ್ಧ ಚಿತ್ರದ ಮೆರುಗಡು ಮೆರವಣಿಗೆ ಸಾಗದು ಬತ್ತದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಧ್ವಜನಾರಲ್ಪಾಯರು. ಅವಿರ್ದು ಬೊಕ್ಕ ಆಕರ್ಷಕ ಪಥ ಸಂಚಲನ ಕವಾಯತ್ ನಡೆದಲು. ಮಂಗಳೂರು ನಗರ ನಾಗರಿಕ ಪೊಲೀಸ್ ತಂಡದ ನಾಯಕ ಅಶೋಕ್, ಪೊಲೀಸ್ ಉಪನಿರೀಕ್ಷಕರು ಇವರಿಂದ ಗೌರವ ರಕ್ಷೆ. ಗೈಡ್ಸ್ ಬಾಲಕಿಯರ ತಂಡ ವ್ಯಾಸ ಮಹರ್ಷಿ ಶಾಲೆ ಮೂಲಕಿ ಕುಮಾರಿ ಸ್ಫೂರ್ತಿ ಸುವರ್ಣ ತಂಡದ ಪರವಾಗಿ ಗೌರವ ಸಲ್ಲಿಸಿದ್ದಾರೆ. ಡಿಆರ್ ಮತ್ತು ಸಿಆರ್ ವಾದ್ಯ ವೃಂದಗಳ ಪರವಾಗಿ ಬ್ಯಾಂಡ್ ಮಾಸ್ಟರ್ ಗಣೇಶ್, ಸಹಾಯಕ ಮೀಸಲು ಉಪನಿರೀಕ್ಷಕರು ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ತಂಡ ಇವರಿಂದ ಗೌರವ ವಂದನೆ. ಮುಂದಿನ ತಂಡ ಮಂಗಳೂರು ನಗರ ಸಂಚಾರಿ ಪೊಲೀಸರದು ಮಲ್ಲಿಕಾರ್ಜುನ ಬಿರಾದಾರ ಪೊಲೀಸ್ ಉಪನಿರೀಕ್ಷಕರು ಗೌರವ ರಕ್ಷೆ ಸಲ್ಲಿಸಿದ್ದಾರೆ. ಕವಾಯತಿನ 2ನೆಯ ಸಾಲಿನಲ್ಲಿ ಆರ್ಎಸ್ಪಿ ಬಾಲಕರು ಮತ್ತು ಬಾಲಕಿಯರ ತಂಡದ ನಾಯಕ ಮಾಸ್ಟರ್ ಎಂ ಮೊಹಮ್ಮದ್ ನೇಹಾಲ್ ಅವರು, ಸ್ಕೌಟ್ಸ್ ಬಾಲಕರ ತಂಡ ವ್ಯಾಸ ಮಹರ್ಷಿ ಶಾಲೆ ಮೂಲಕಿ ತಂಡದ ನಾಯಕರು ಮಾಸ್ಟರ್ ವಿಖ್ಯಾತ್ ದೇವಾಡಿಗ ಹಾಗೂ ಕುಮಾರಿ ಸ್ಫೂರ್ತಿ ಸುವರ್ಣ ಇವರ ನೇತೃತ್ವದ ಗೈಡ್ಸ್ ಬಾಲಕಿಯರ ತಂಡ ವ್ಯಾಸ ಮಹರ್ಷಿ ಶಾಲೆ ಮೂಲಕಿ. ಮೊದಲ ತಂಡ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸರದು ತಂಡದ ನೇತೃತ್ವ ವಹಿಸಿರುವ ಗೋವಿಂದರಾಜು ಡಿ ಇವರಿಂದ ಗೌರವ ವಂದನೆ. ಬರುತ್ತಿರುವ ತಂಡ ನಾಗರಿಕ ಪೊಲೀಸ್ ಮಂಗಳೂರು ನಗರ ರಾಮು ಬಿರಾದಾರ ಆರ್ಎಸ್ಐ ಇವರು ಗೌರವ ವಂದನೆ. ಇಡೀ ದೇಶಡ್ ಜಿಎಸ್ಟಿ ಸಂಗ್ರಹಡ್ ರಾಜ್ಯ 2ನೇ ಸ್ಥಾನಡ್ ಉಂಡು. ಆಂಡಲ ಕೇಂದ್ರ ಹಣಕಾಸು ಆಯೋಗಡ್ ರಾಜ್ಯಗ ತಿಕ್ಕೊಡಾಯಿನ ಪಾಲು ಸರಿಯಾದ ತಿಕ್ಕೊಂದಿಚ್ಚಿ. ಇಂದೇನು ಕರ್ನಾಟಕ ಸರ್ಕಾರ ಗಟ್ಟಿಯಾದ ಪ್ರಶ್ನೆ ಸಾಧನ ಅಂಚನೆ ಜನಸಂಖ್ಯಾ ನಿಯಂತ್ರಣ ನಡ್ಲ ರಾಜ್ಯ ಸಮರ್ಪಕವಾದ ನಿರ್ವಹಿಸಾದ ಎಡ್ಡ ಸ್ಥಿತಿಡು ಉಂಡು. ಆಂಡಲ ರಾಜ್ಯಗ ಅನ್ಯಾಯ ಆವೊಂದುಂಡು ಪಣದು ದಿನೇಶ್ ಗುಂಡೂರಾವ್ ರಾಜ್ಯೋತ್ಸವದ ಸಂದೇಶ ಕೊರಿಯರು. ಸಂಗ್ರಹಣೆಯಲ್ಲಿ 2ನೇ ಸ್ಥಾನದಲ್ಲಿದ್ದರೂ ಹಣಕಾಸು ಆಯೋಗದಿಂದ ಬರಬೇಕಾದ ಅನುದಾನದಲ್ಲಿ ತೀವ್ರ ಕಡಿತವಾಯಿತು. ನಮ್ಮ ರಾಜ್ಯದಲ್ಲಿ ನಾವು ತೆರಿಗೆಯನ್ನು ರಾಜ್ಯದ ಅನುಕೂಲಕ್ಕೆ ತಕ್ಕಂತೆ ವಿಧಿಸುವ ಅಧಿಕಾರ ಜಿಎಸ್ಟಿಯಿಂದ ಹೋಗಿಬಿಟ್ಟಿತು. ಅದಕ್ಕೆ ಪರಿಹಾರ ರೂಪದಲ್ಲಿ ಸಿಗಬೇಕಿದ್ದ ಹಣವೂ ಸಿಗಲಿಲ್ಲ. ಇಂತಹ ಪರಿಸ್ಥಿತಿ ಯಾವ ರಾಜ್ಯಕ್ಕೂ ಬರಬಾರದು. ಕರ್ನಾಟಕ ರಾಜ್ಯೋತ್ಸವದ ಈ ದಿನದಂದು ಇದನ್ನು ನೆನೆಯಲೇಬೇಕಿದೆ. ನಮ್ಮ ಶ್ರಮದ ಪಾಲನ್ನು ಯಾರು ಅನ್ಯಾಯವಾಗಿ ಕಸಿದುಕೊಳ್ಳುತ್ತಿದ್ದಾರೆಂಬ ಭಾವನೆ ಯಾರಿಗೂ ಬರಬಾರದು. ಅಂತಹ ಭಾವನೆ ಬರಲು ಶುರುವಾಗುವುದು ಒಳ್ಳೆಯದಲ್ಲ. ಆದರೆ ಕರ್ನಾಟಕವು ತೀವ್ರ ಆರ್ಥಿಕ ಅನ್ಯಾಯಕ್ಕೆ ಗುರಿಯಾಗಿದೆ. ಇದನ್ನು ನಮ್ಮ ಸರ್ಕಾರವು ಪ್ರಶ್ನೆ ಮಾಡಿದೆ. ರಾಜ್ಯದ ಹಿತಾಸಕ್ತಿಯ ಪರವಾಗಿ ಗಟ್ಟಿಯಾಗಿ ನಿಂತಿದೆ.
ಹೀಗಿದ್ದರೂ ಏಕೀಕೃತ ಕರ್ನಾಟಕ ರಾಜ್ಯ ಉದಯವಾಗನಿಂದಲೂ ಕೇಳಿಬರುತ್ತಿದ್ದ ಪ್ರಾದೇಶಿಕ ಅಸಮತೋಲನದ ಕೂಗನ್ನು ನಿವಾರಿಸಲು ನಾವು ಸಾಕಷ್ಟು ಶ್ರಮ ವಹಿಸುತ್ತಿದ್ದೇವೆ. ಇತ್ತೀಚೆಗೆ ಗುಲ್ಬರ್ಗಾದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ಸೇರಿ ಆ ಭಾಗದ ಪ್ರಗತಿಗೆ ಅನೇಕ ಯೋಜನೆಗಳನ್ನು ಮತ್ತು ಮಹತ್ವದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ದಿಟ್ಟ ಹೆಜ್ಜೆ ಇಡಲಾಗಿದೆ. ಈ ಸರ್ತಿ 57 ಸಾಧಕರಿಗೆ ವೈಯಕ್ತಿಕ ಬೊಕ್ಕ 24 ಸಂಘ ಸಂಸ್ಥೆಗಳಿಗೆ ಜಿಲ್ಲಾ ಪ್ರಶಸ್ತಿ ನೋಪ್ಯಾದ ಗೌರವಿಸಾಯಿರು. ನಮ್ಮ ಉಳ್ಳಾಲ ಪರಿಸರಡು ಚಂದ್ರಹಾಸ್ ಶೆಟ್ಟಿ ಮೋರ್ಲಾ, ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ, ಉಳ್ಳಾಲ ನಗರಸಭೆ ಮಾಜಿ ಅಧ್ಯಕ್ಷರು ಹುಸೇನ್ ಕುನಿಮೋನು ವೈಯಕ್ತಿಕ ವಿಭಾಗದ ಜಿಲ್ಲಾ ಪ್ರಶಸ್ತಿ ಪಡೆಯರು. ಸಂಘ ಸಂಸ್ಥೆಲೆಡು ತಲಪಾಡಿ ದೇವಿಪುರತ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲ, ಕಿನ್ಯದ ಒಲವಿನಹಳ್ಳಿ ಪುನರ್ವಸತಿ ಕೇಂದ್ರ, ನವೋದಯ ಫ್ರೆಂಡ್ಸ್ ಉಳ್ಳಾಲ ಬೈಲ್, 300 ಯುವಕ ಮಂಡಲ ಕುತ್ತಾರ್, ಯುವಕ ಮಂಡಲ ನರಿಂಗಾನ ತೌಡುಗೋಳಿ, ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಮಂಚಿಲ ಉಳ್ಳಾಲ, ಮಂಗಳ ಗ್ರಾಮೀಣ ಯುವಕ ಸಂಘ ಕೊಣಾಜೆ, ಶ್ರೀಜಯ ವೀರಮಾರ್ತಿ ವ್ಯಾಯಾಮ ಶಾಲೆ ಭಟ್ನಗರ ತೊಕ್ಕೋಟು ಜಿಲ್ಲಾ ಪ್ರಶಸ್ತಿ ಪುರಸ್ಕಾರ ಪಡೆಯುವಂಡರು. ಸಾಧಕರನ್ನ ನಾವು ಸಿದ್ಧರಾಗಿರುವಂತೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಕ್ರಮ ಸಂಖ್ಯೆ 31ರಿಂದ 45 ಶ್ರೀ ಪದ್ಮನಾಭ ಶೆಟ್ಟಿಗಾರ್ ಯಕ್ಷಗಾನ, ಶ್ರೀ ಉದಯ್ ಕುಮಾರ್ ಲೈಲಾ, ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲ ದೇವಿಪುರ ತಲಾ ಪ್ರದೇಶವಾಗಿರುತ್ತದೆ. ಈ ಎಲ್ಲ ಸಮಸ್ಯೆಗಳನ್ನು ಮನಗಂಡು 75 ವರ್ಷಗಳ ಹಿಂದೆ ಹಿರಿಯರು ಆರಂಭಿಸಿ ಜನರ ಆರೋಗ್ಯ, ಬಡ ಹಿಂದುಳಿದ ವರ್ಗಗಳಿಗೆ ಧನ ಸಹಾಯ, ಆರೋಗ್ಯ ಚಿಕಿತ್ಸಾ ಕಾರ್ಯಕ್ರಮಗಳು, ಮನೆ ದುರಸ್ತಿ ಮುಂತಾದ ಸಮಾಜ ಸೇವಾ ಚಟುವಟಿಕೆಗಳು ತೊಡಗಿಸಿಕೊಂಡಿರುತ್ತಾರೆ. ಸಫರ್ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಚಿಲ ನಡೆಸುತ್ತಾ ಸಮಾಜದ ಅಶಕ್ತ ಬಡ ರೋಗಿಗಳಿಗೆ ಅಗತ್ಯ ಆರ್ಥಿಕ ನೆರವನ್ನು ಒದಗಿಸುತ್ತಾ ಸಮಾಜದ ಬಡವರ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ. ಬಡ ಹೆಣ್ಣು ಮಕ್ಕಳ ವಿವಾಹ ಕಾರ್ಯಗಳಿಗೆ ಧನ ಸಹಾಯ, ಪರಿಸರ ಸಂರಕ್ಷಣೆಯ ಶಿಬಿರಗಳನ್ನು ನಡೆಸಿ ಸಂಸ್ಥೆಯು ಕಳೆದ 56 ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದೆ. ಅಭಿನಂದನೆಗಳು 300 ಯುವಕ ಮಂಡಲ ಕುತ್ತಾರ್ ಪದವು ಇದರ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಪಡೆದುಕೊಂಡಿದ್ದಾರೆ. ಹಾಗೆ ಉಳ್ಳಾಲ ತಾಲೂಕಿನ ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆ ಟ್ರಸ್ಟ್ ಇವರು ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಸಾಧನೆಗಾಗಿ ಸ್ಥಳೀಯ ರಿಜಿಸ್ಟರ್ಡ್ ನರಿಂಗಾನ ತೌಡುಗೋಳಿ, ಶ್ರೀ ರಕ್ತೇಶ್ವರ ಯುವಕ ಸಂಘ ರಿಜಿಸ್ಟರ್ಡ್ ನೆರಂಬೋಳು, ಶ್ರೀ ವಿದ್ಯಾಶ್ರೀ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಅರ್ಲಪದವು ಪುತ್ತೂರು ತಾಲೂಕು, ಬ್ರಹ್ಮಶ್ರೀ ನಾರಾಯಣ ಗುರು ವೈಯಕ್ತಿಕ ಬೊಕ್ಕ ಸಂಘ ಸಂಸ್ಥೆಲೆಡು ಜಿಲ್ಲಾ ಪ್ರಶಸ್ತಿ ಪಡೆಯವನ್ನ ಸಂಭ್ರಮ ಮೈದಾನಡು ಅವಲವಲು ತೋಚಿದು ಬತ್ತಂಡು. ಪ್ರಶಸ್ತಿ ಪಡೆಯವನ್ನ ಸಂಘ ಸಂಸ್ಥೆದ ಪ್ರಮುಖರು ತಂಕ್ಲಿನ ಕುಸಿನ ಪೊಸಕುರಲ್ಗೆ ಪಟ್ಟೊಂಡೇರು. 300 ಯುವಕ ಮಂಡಲ ರಿಜಿಸ್ಟರ್ ಕುತ್ತಾರು ಅಭಿವೃದ್ಧಿಗೆ ಈ ಒಂದು ಸಂಸ್ಥೆಗೆ ಈ ಸಲದ 2024ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾಡಳಿತ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಬಹುಶಃ ನಿರಂತರ 56 ವರ್ಷಗಳಿಂದ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಧಾರ್ಮಿಕವಾಗಿ ಹಲವಾರು ಕೆಲಸ ಕಾರ್ಯ ಮಾಡುತ್ತಿದ್ದಂಥ ನಮ್ಮ ಸಂಸ್ಥೆ 300 ಯುವಕ ಮಂಡಲ 1969ರಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆರಂಭವಾದ ನಮ್ಮ ಯುವಕ ಮಂಡಲ ಹಲವಾರು ಜನಪರ ಕಾರ್ಯಕ್ರಮಗಳ ಮುಖಾಂತರ ಜನರಾಗಿಯಾಗಿದೆ. ಆರಂಭದಲ್ಲಿ ಬಾಡಿಗೆ ಕಟ್ಟಡದಲ್ಲಿದ್ದಂಥ ನಮ್ಮ ಸಂಸ್ಥೆ ಬಳಿಕ 1970ರಲ್ಲಿ ಈ ಊರಿನ ಒಂದು ನೀರಿನ ಸಮಸ್ಯೆಯನ್ನು ಪರಿಹರಿಸಬೇಕಾಗಿ ನಾವು ಸಾರ್ವಜನಿಕ ಬಾವಿಯನ್ನು ತೋಡಿದ್ದೇವೆ. ಅದಾದ ಬಳಿಕ ಸ್ಥಾಪನೆ ಮಾಡಿದರು. ಅದು ಕ್ರಮೇಣ ಕೆಲವೇ ವರ್ಷದಲ್ಲಿ ಮಂಗಳೂರು ಯುವ ಕೇಂದ್ರಕ್ಕೆ ನೋಂದಣಿಯಾಗಿ 300 ಯುವಕ ಮಂಡಲ ಪುನರ್ನಾಮದ ಒಟ್ಟಿಗೆ ಇಡೀ ನಮ್ಮ ಸಮಾಜದ ಎಲ್ಲ ಒಂದು ಸಾರ್ವಜನಿಕ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದೆ. ನಮ್ಮ ಆ ಪ್ರದೇಶದ ಮತ್ತು ನಮ್ಮ ಪರಿಸರದ ಸೌಹಾರ್ದತೆಗಾಗಿ, ಸಾಮರಸ್ಯಕವಾಗಿ ನಿರಂತರವಾಗಿ ಕೆಲಸ ಮಾಡಿದಂಥ ಈ 300 ಯುವಕ ಮಂಡಲ ನಮ್ಮ ಆ ಪ್ರದೇಶದ ನೀರಿನ ಆಗಬಹುದು ಅಥವಾ ಆರೋಗ್ಯದ ಬಗ್ಗೆ ಆಗಬಹುದು, ಸರ್ಕಾರದಿಂದ ಸಿಗುವಂತ ಎಲ್ಲ ಸವಲತ್ತುಗಳನ್ನು ಪಡೆಯಲಿಕ್ಕೆ ನಿರಂತರವಾದ ಕೆಲಸ ಮಾಡಿದ ಫಲವಾಗಿ ನಮಗೆ ಈ ಒಂದು ಸರ್ ಶ್ರೀ ಜಯವೀರ ಮಾರುತಿ ವ್ಯಾಯಾಮ ಶಾಲೆ ಭಟ್ನಗರ ಇದು ಪ್ರಾರಂಭ 1950ರಲ್ಲಿ ಆಗಿದೆ. 2025ಕ್ಕೆ ಅದಕ್ಕೆ 75 ವರ್ಷ ತುಂಬ ಒಂದು ಅಮೃತ ಮಹೋತ್ಸವದ ಈ ಒಂದು ಕಾಲಘಟ್ಟದಲ್ಲಿ ಇದ್ದೀವಿ ನಾವು. ಅದರಲ್ಲಿ ಹೊಸ್ತಿಲಲ್ಲಿರುವಂಥ ಈ ಶುಭ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಕರ್ನಾಟಕ ರಾಜ್ಯೋತ್ಸವ ದಿನದಂದು
ಜಿಲ್ಲಾ ಮಟ್ಟದ ಒಂದು ರಾಜ್ಯ ಪ್ರಶಸ್ತಿ ನಮಗೆ ಸಿಕ್ಕಿದ್ದು ಬಹಳ ಹೆಮ್ಮೆಯ ವಿಷಯವಾಗಿದೆ. ಅದು ನಮ್ಮ ಅಮೃತ ಮಹೋತ್ಸವ ಹೊಸ್ತಿಲಲ್ಲಿರುವ ನಮ್ಮ ವ್ಯಾಯಾಮ ಶಾಲೆಗೆ ಒಂದು ವಜ್ರದ ಕಿರೀಟ ಇಟ್ಟಂತಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ರೂವಾರಿಗಳಾದಂತಹ ತುಕ್ಕೋಟು ಶ್ರೀ ಈಶ್ವರ ಉಳ್ಳಾಲ್ ದಿವಂಗತ, ನವೋದಯ ಪ್ರಿನ್ಸಿಪಲ್ ರಿಜಿಸ್ಟರ್ಡ್ ಉಳ್ಳಾಳ ಬೈಲು ನಮಗೆ ಇದು ರಾಜ್ಯೋತ್ಸವ ಪ್ರಶಸ್ತಿ ತುಂಬ ಸಂತೋಷವನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ನಾವು ಇದನ್ನು ಹೆಚ್ಚು ಮುಂದುವರೆದಿಂದ ಬಡ ಬಂಧುಗಳಿಗೆ ಕಿಟ್ಟು ಮುಖಾಂತರ ಸಹಾಯವನ್ನು ನೀಡುತ್ತಾ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಮುಂದುವರಿಯುತ್ತೇವೆ. ಹಾಗೆ ನಮಗೆ ಈ ಪ್ರಶಸ್ತಿಯನ್ನು ಸಹಕರಿಸಿದ ಮಾನ್ಯ ನಮ್ಮ ಊರಿನ ಜನಪ್ರಿಯ ಶಾಸಕರಾದ UT ಖಾದರ್, ಧಾರ್ಮಿಕ ಜಿಲ್ಲಾ ಪರಿಷತ್ ಸದಸ್ಯ ಸುರೇಶ್ ಭಟ್ನಗರ್, ಮೂಡದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ದಕ್ಷಿಣ ಕನ್ನಡ ಜಿಲ್ಲಾ ವಕ್ತಾರ ದಿನೇಶ್ ಕುಂಪಲ್ ಅವರಿಗೆ ಅಭಿನಂದನೆಗಳನ್ನು ಈ ಮುಖಾಂತರ ಸಲ್ಲಿಸಿ ಮುಂದೆ ಸಹಕಾರ ನಮಗೆ ಇರಲಿ ಅಂತ ಆಶಿಸುತ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನವೋದಯ ಉಳ್ಳಾಲ ಬೈಲ್ ತಂಡದಿಂದ ನಾನು ಮೊದಲಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಬಹಳಷ್ಟು ವರ್ಷಗಳಿಂದ 1988ರಲ್ಲಿ ಸ್ಥಾಪಿತವಾದಂಥ ಸಂಘಟನೆ ಹಲವಾರು ಕಾರ್ಯಕ್ರಮಗಳು ಹಾಕಿ ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಈ ಎಲ್ಲ ಸ್ತರದಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಅದನ್ನು ಗುರುತಿಸಿಕೊಂಡು ಸರಿಸುಮಾರು ಒಂದು 25 ವರ್ಷಗಳ ಕಾಲ ನಿರಂತರವಾದಂಥ ನಾವು ಹರಿಯುವ ನೀರಿನಂತೆ ಎಲ್ಲರ ಮನವನ್ನು ಗೆದ್ದಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಸಭಾಧ್ಯಕ್ಷರಾದ UT ಖಾದರ್ ಅವರಲ್ಲಿ ಕೂಡ ನಾನು ಮನವಿಯನ್ನು ಮಾಡಿದ್ದೇವೆ. ಯಾಕಂದರೆ ನಮ್ಮ ಈ ಸೇವೆಯನ್ನು ಪರಿಗಣಿಸಿ ನಮಗೆ ಒಂದು ಜಿಲ್ಲಾ ಪ್ರಶಸ್ತಿಯನ್ನು ಗೌರವವನ್ನು ನೀಡಬೇಕು ಅನ್ನೋ ಅದಕ್ಕೆ ಮನ್ನಣೆಯನ್ನು ಕೊಟ್ಟಂಥ UT ಖಾದರ್ ಅವರು ಕೂಡ ಈ ಸಂದರ್ಭ ಅಭಿನಂದನೆ ಸಲ್ಲಿಸ್ತೇನೆ. ಸಮಸ್ತವಾಗಿ ನಮ್ಮ ಎಲ್ಲ ಬಂಧು ಇದೊಂದು ನಮಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ ನಂತರ ಇನ್ನಷ್ಟು ಶಕ್ತಿ ತುಂಬಿದೆ. ಯಾಕಂದರೆ ಇನ್ನೂ ಕೆಲಸ ಮಾಡುವಂಥ ಒಂದು ಉತ್ತೇಜನ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ನಾನು ಎಲ್ಲ ನಮಗೆ ಸಹಕರಿಸಿದಂಥ ಸಂಘ ಸಂಸ್ಥೆಗಳಿಗೆ ಕೂಡ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ನವೋದಯ ಫ್ರೆಂಡ್ಸ್ ರಿಜಿಸ್ಟರ್ ಉಳ್ಳಾಲ್ ಬೈಲ್ ಖಂಡಿತವಾಗಿಯೂ ಎಲ್ಲರೊಂದಿಗೆ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತಿದ್ದೇನೆ. ವಂದನೆಗಳು. ಮಂಗಳ ಗ್ರಾಮೀಣ ಯುವಕ ಸಂಘ ಕೊಣಾಜೆ ಪರಿಸರದಲ್ಲಿ ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಇದೀಗ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುತ್ತೇವೆ. ಈ ಸಂದರ್ಭದಲ್ಲಿ ನಾವು ಎಲ್ಲ ಜಿಲ್ಲಾಡಳಿತಕ್ಕೆ, ನಮ್ಮ ಭಾಗದ ಎಲ್ಲ ಜನಪ್ರತಿನಿಧಿಗಳಿಗೆ, ನಮ್ಮ ಯುವಕ ಸಂಘದ ಸದಸ್ಯರಿಗೆ ಹಾಗೂ ನಮ್ಮ ಸಹಪಾಠಿಗಳಿಗೆ ನಾವು ಧನ್ಯವಾದವನ್ನು ಹೇಳಬೇಕಾಗ್ತದೆ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಪರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ಗೆ 2024-25ರ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನಮ್ಮ ಎಲ್ಲರಿಗೂ ತುಂಬ ಸಂತೋಷವಾಗ್ತಾ ಇದೆ. ಇವತ್ತು ನಾವು ಈ ಪ್ರಶಸ್ತಿಯನ್ನು ಪಡೆದಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಏನೆಂದರೆ ನಾವು ಸಾಧಾರಣ 35 ವರ್ಷದಿಂದ ನಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಲು ನಾವು ಉದ್ದೇಶಿಸಿದ್ದೇವೆ. ಇನ್ಶಾ ಅಲ್ಲಾ ಆ ದೇವರು ಪೂರ್ತಿ ಮಾಡಲಿ. ಅದೇ ಕಡೆ ನಮ್ಮ ಕ್ರೀಡಾ ಸಂಸ್ಥೆಯಲ್ಲಿ ಕೂಡ ಒಳ್ಳೆ ಆಟಗಾರರು ಇವತ್ತಿನ ಈ ಸಂದರ್ಭದಲ್ಲಿ ಒಳ್ಳೆ ಬಿರುದನ್ನು ತರ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಅವರು ಇಂಥ ಕಾರ್ಯಕ್ರಮ, ಇಂಥ ಕ್ರೀಡಾ ಇದರಲ್ಲಿ ಭಾಗವಹಿಸಿ ಇನ್ನು ಮುಂದಕ್ಕೂ ಒಳ್ಳೆಯ ಪ್ರಶಸ್ತಿಯನ್ನು ತರಲಿ ಅಂತ ಹೇಳಿ ಈ ಸಮಯದಲ್ಲಿ ನಾನು ಹಾರೈಸ್ತೇನೆ. ಬರೀ ಸಂತೋಷ ನನಗೆ. ನಮ್ಮ ಒಂದು ಇದು ಸಮಾಜ ಸೇವೆಯನ್ನು ಈ ಜಿಲ್ಲಾಧಿಕಾರಿಗಳು ಗುರುತಿಸಿ ನಮಗೆ ಬೇಕಾದ ಗೌರವವನ್ನು ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಸೇವೆಯು ಜನರ ಸೇವೆಗಾಗಿದ್ದೇವೆ. ಎಲ್ಲರಿಗೂ ಬಡವರ ಸೇವೆಯನ್ನು ಮಾಡಿ ಅವರ ಬಡವರ ಸೇವೆ ಜನಾರ್ದನ ಸೇವೆ ಎಂಬಂತೆ ನಾವು ನಮ್ಮ ಸೇವೆಯನ್ನು ಮುಂದುವರಿಸುತ್ತೇವೆ. ಸುದ್ದಿಗೊಂಚಲಿಗೆ ಸ್ವಾಗತ. ಚೋಟಮಂಗಳೂರು ಲಯನ್ಸ್ ಕ್ಲಬ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಬ್ಬಕ್ಕೆ ದೀಪಾವಳಿ ಪರ್ಬನ ವಿಶೇಷ ರೀತಿಡು ಕುತ್ತಾರ ಬಾಲ ಸಂರಕ್ಷಣಾ ಕೇಂದ್ರ ಶುಕ್ರವಾರ ಕಾಂಡೆ ಆಚರಿಸಿದರು. ಚೋಟಮಂಗಳೂರು ಲಯನ್ಸ್ ಕ್ಲಬ್ ವತಿರ್ದು ಕುತ್ತಾರ್ ಬಾಲ ಸಂರಕ್ಷಣಾ ಕೇಂದ್ರದ ಸಹಕಾರಡು ಕನ್ನಡ ರಾಜ್ಯೋತ್ಸವ ಬೊಕ್ಕ ದೀಪಾವಳಿ ಸಂಭ್ರಮಣ ಕುತ್ತಾರ್ ಬಾಲ ಸಂರಕ್ಷಣಾ ಕೇಂದ್ರಡು ಶುಕ್ರವಾರ ಕಾಂಡೆ ವಿಶೇಷ ರೀತಿಯಲ್ಲಿ ಆಚರಿಸಾಯರು. ಕರ್ನಾಟಕದ 54ನೇ ರಾಜ್ಯೋತ್ಸವದ ಅಂಗವಾದ ಅಪ್ಪೆ ಭುವನೇಶ್ವರಿನ ಭಾವಚಿತ್ರಗ ಪುಷ್ಪಾರ್ಚನೆ ನಡಪಾದ ಪ್ರಕಾಶ್ ಮೆಲೋಡಿಸ್ ತಂಡದ ಕ್ಲೇರ್ದು ಸಂಗೀತ ರಸಮಂಜರಿ ನಡಪಾಯರು.
ಅವಿರ್ದ ಪಕ್ಕ ಆಟಣೆ ಮಲ್ತಿನ ದೀಪಾವಳಿ ಪರ್ಬನ್ ಸುರುಕಾದ ಬಾಲ ಸಂರಕ್ಷಣಾ ಕೇಂದ್ರದ ದೇವೇರ್ನ ಭಾವಚಿತ್ರಗ ಆರತಿ ಬೆಳಗಾದ ಕಾರ್ಯಕ್ರಮಗ ಚಾಲನೆ ಕೊರಿಯರು. ಲೇಸ್ಟ್ ಮಲ್ಲವಿನಿರಾದ ಪಾಲ್ಪಡೆಯಿನ ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರ ಇತ್ತೆ ದೂರದ ಮುಂಬೈಡ್ ಮಲ್ಲ ಅಧಿಕಾರಿಯಾದ ಪುನಃ ಓಂ ಪ್ರಕಾಶ್ ತುಡರ್ ಬೆಳಗಾದ ಕಾರ್ಯಕ್ರಮಗೂ ಚಾಲನೆ ಕೊರ್ದು ತಾನು ಮೂಲೆ ಕಲ್ತದ ಬುಲೈನಾಯಿ ಇತ್ತೆಲ ಈ ಕೇಂದ್ರದ ನೆಂಪು ತಂಕಯೇ ಫಲ ಉಂಡು ಕಷ್ಟ ಬತ್ತಂಡ ಪ್ರಾಮಾಣಿಕತೆ ಇತ್ತಂಡ ಬದುಕಡು ದುಂಬು ಬರಲಿ ಪಂಡದ ಸಂದೇಶ ಕೊರಿಯರು. ಸೊ 6 ವರ್ಷ ನಾನು ಆಶ್ರಮದಲ್ಲಿದ್ದೆ. ಮಕ್ಕಳಿಗೆ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದರೆ, ಜೀವನದಲ್ಲಿ ದೂರದೃಷ್ಟಿಯನ್ನು ಇಟ್ಟು ನಾವು ಮುಂದುವರಿಯುವುದು ಬಹಳ ಮುಖ್ಯ. ಕಷ್ಟ ಬರ್ತದೆ, ಕಷ್ಟಪಟ್ಟರೆ ಮುಂದೆ ಬರೋದು. ಬರೀ ಕಷ್ಟಪಟ್ಟರೆ ಆಗೋದಿಲ್ಲ, ಕಷ್ಟದೊಂದಿಗೆ ಡೆಡಿಕೇಶನ್, ಹಾನೆಸ್ಟಿ ಅದು ಭಾರಿ ಮುಖ್ಯ. ಕಷ್ಟ ಎಲ್ಲರೂ ಪಡ್ತಾರೆ, ರಾಜಕಾರಣಿಗಳು ಕಷ್ಟಪಡ್ತಾರೆ, ಪೊಲೀಸರು ಕಷ್ಟಪಡ್ತಾರೆ. ಬರೀ ಕಷ್ಟಪಟ್ಟರೆ ಆಗೋದಿಲ್ಲ. ಸೊ ಹಾನೆಸ್ಟಿ ಅಂತ ಹೇಳೋದು ತುಂಬ ಮುಖ್ಯ. ಸೊ ಇದು ನನಗೆ ಜೀವನದಲ್ಲಿ ಪ್ರಾಬಬ್ಲಿ ಶಾರ್ಟ್ ಟರ್ಮಲ್ಲಿ ರಿಸಲ್ಟ್ ಸಿಗೋದಿಲ್ಲ. ನೀವು ಬೇರೆ ಬೇರೆ ಸಿಚುವೇಶನ್ ಅನುಭವಿಸಬೇಕಾಗ್ತದೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಡೆಫಿನೆಟ್ಲಿ ಯು ವಿಲ್ ಫೀಲ್ ದಿ ಸಕ್ಸಸ್. ಸೊ ದಟ್ ಈಸ್ ವಾಟ್ ಆಲ್ ಅಬೌಟ್ ಲೈಫ್. ಓಂ ಪ್ರಕಾಶ್, ಶ್ರೀಮತಿ ಸಾಕ್ಷಿ ಗುರುಪ್ರಸಾದ್ ಶೆನೈ, ಪ್ರಕಾಶ್ ಮೆಲೋಡಿಸ್ತ ಪ್ರಕಾಶ್ರಿಗೆ ಅಭಿನಂದನೆ ಸಂದಾಯರು. ಶ್ರೀಮತಿ ಸಾಕ್ಷಿ ಗುರುಪ್ರಸಾದ್ ಶೆಣೈ ಅವರ ಪತಿಯವರು ವೇದಿಕೆಗೆ ಬರುವುದಿಲ್ಲ, ನಾನು ಮುಂದಿನಿಂದಲೇ ಕಾರ್ಯನಿರ್ವಹಿಸ್ತೇನೆ ಎನ್ನುವಂತಹ ನೆಲೆಯಲ್ಲಿ ಛಾಯಾಗ್ರಾಹಕರಾಗಿ ನಮ್ಮ ಮುಂದೆ ಇದ್ದಾರೆ. ತನ್ನ ಸಹಧರ್ಮಿಣಿಗೆ ಆಗುವಂತಹ ಸಮ್ಮಾನ ಗೌರವವನ್ನು ಅವರು ವೀಕ್ಷಿಸ್ತಾ ಇದ್ದಾರೆ. ಲಕ್ಷ್ಮಣ್ ಶೆಣೈ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂತಹ ಶ್ರೀಮತಿ ಸಾಕ್ಷಿ ಗುರುಪ್ರಸಾದ್ ಶೆಣೈ ಅವರಿಗೆ ಒಂದು ಅಭಿನಂದನೆಯ ಚಪ್ಪಾಳೆಗಳು. ಎಲ್ಲ ಮಕ್ಕಳು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು. ಗೌರವ. ತಂಡದ ಪ್ರಕಾಶ್ ಅವರಿಗೂ ಕೂಡ ಒಂದು ಅಭಿನಂದನಾ ಗೌರವ. ದಯವಿಟ್ಟು ಅಲ್ಲಿಂದ ಕುತ್ತಾರ್ ಬಾಲ ಸಂರಕ್ಷಣಾ ಕೇಂದ್ರದ ವ್ಯವಸ್ಥಾಪಕರು ಡಾಕ್ಟರ್ ಪ್ರಿಯ ಅನಂತಕೃಷ್ಣ ಭಟ್ರಿಗೆ ಗೌರವಾರ್ಪಣೆ ನಡಪಾಯಿರು. ಚೋಟಮಂಗಳೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರು ಶ್ರೀಮತಿ ಶಶಿಕಾಂತಿ ಉಳ್ಳಾಲ್ ದೀಪಾವಳಿ ಪರ್ಬ ಮಾತೆರೆಗ್ಲ ಸುಖ ಶಾಂತಿ ನೆಮ್ಮದಿನ ಕಂತು ಕೊರಡು ಪಡೆದು ಎಡಬಯಕೆರು. ಇಂದು ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ನಾವು ನಡೆಸಿ ಈಗ ದೀಪಾವಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಪರಮಾತ್ಮ ಅಸುರರನ್ನು ಸಂಹರಿಸಿ ಲೋಕ ಕಲ್ಯಾಣಕ್ಕಾಗಿ ಈಗ ದೀಪಾವಳಿಯನ್ನು ದೀಪ ಹಚ್ಚುವ ಮೂಲಕ ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಮನೆಗಳಲ್ಲಿ ಇದೇ ರೀತಿ ದೀಪವನ್ನು ಹಚ್ಚಿದಾಗ ಅಲ್ಲಿ ದೇವರ ಸಾನ್ನಿಧ್ಯ ಪ್ರಕಟವಾಗುತ್ತದೆ, ಲೋಕಕ್ಕೆ ಒಳ್ಳೆಯದಾಗುತ್ತದೆ. ಚೋಟಮಂಗಳೂರು ಲಯನ್ಸ್ ಕ್ಲಬ್ದ ಸೇವಾ ಚಟುವಟಿಕೆ ಸಂಯೋಜಕರು ಲಕ್ಷ್ಮಣ್ ಶೆಣೈ ಕಾರ್ಯಕ್ರಮದ ಮುತಾಲಿಕೆಳಿದ್ದೇರು. ವಿದ್ಯಾಧರ್ ಶೆಟ್ಟಿ ಸಭೆ ನಿಂತ್ಕೊಂಡು ಸಭೆ ಸುಧಾರಿಕೆ ಮಾಡ್ತೇರು. ಚೋಟಮಂಗಳೂರು ಲಯನ್ಸ್ ಕ್ಲಬ್ದ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಳಿದ್ದೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಮದಿಮೆ ಮಸೀರಿದಂಚಿನ ಎಡ್ಡೆ ಲೇಸಲೆಗೆ ಪೂತ ಅಲಂಕಾರ ಬೆಗಬೆಗೆತ ವಿನ್ಯಾಸ ಅಲಂಕಾರಡು
ಜಿಲ್ಲೆಡೋರ್ಮೆ ವಿಶೇಷ ಪುಗರ್ತೆಪಡೆಯಿನ ರಂಗೋಲಿ ಫ್ಲವರ್ ಡೆಕೋರೇಟರ್ಸ್ದ ಕುಡ್ಲ ಸಂಸ್ಥೆಡು ಲಕ್ಷ್ಮೀ ಪೂಜೆದ ಸಂಭ್ರಮ ಸಂಪ್ರದಾಯನ ಗುರುವಾರ ಬೈಯಾಗ ನಡಪಾಯರು. ಮದಿಮೆ ಮಸಿರಿದಂಚಿನ ಶುಭ ಸಮಾರಂಭಲೆಗ್ ಪೂತ ಅಲಂಕಾರ ಬೇತೆ ಬೇತೆ ರೀತಿದ ಆಧುನಿಕ ವಿನ್ಯಾಸದ ಅಲಂಕಾರಗ್ ಜಿಲ್ಲೆಡೊರ್ಮೆ ಪುದರ್ ಪಡೆಯಿನ ರಂಗೋಲಿ ಫ್ಲವರ್ ಡೆಕೋರೇಟರ್ಸ್ ಸಂಸ್ಥೆದ ಕುಡ್ಲ ಕಚೇರಿಡ್ ಲಕ್ಷ್ಮೀ ಪೂಜೆದ ಸಂಭ್ರಮ ಸಂಪ್ರದಾಯನ ಗುರುವಾರ ನಡಪಾಯರು. विष्णु गुरुर्देव महेश्वरः गुरु साक्षात् परब्रह्म तस्मै श्री गुरवे नमः. ओम श्री गणानान्तं गणपतिं कुमवामे कविं कवीनामुपवश्रवत्तनं ज्येष्ठराजं ब्रह्मण अस्पद आनश्वन्वन्नोदेव श्रेयसाधनं श्री विघ्नेश्वराय नमः. शनिष्ठाकर्मानस्य मकराशोजारस्य आयुरारोग्यपुराण दत्तमानस्य प्रथमः कुमार्यानां सेजलनाम्य नक्षत्रः पूर्वाभादकमानस्य कुम्भाराशोजारस्य आयुरारोग्यपुराण दत्तं धनकनकपुष्पत् वहनादि सकल सौभाग्यमत्तो विद्या बुद्धि श्रियं बलम् आयुष्य आयुरारोग्यपुराण दत्तं धनकनकपुष्पत् वहनादि सकल सौभाग्यमत्तो मानस्याहं शुभायां शुभ पुण्यमानस्याहं अनेन यजमानस्याः लक्ष्मी त्रिसन्ध्याकाल लक्ष्मी पूजाराधनाख्यं कर्म करिष्य मनस्संकविद्रतो अरिष्टानि भयानि च शान्तिरतो कुर्वन्तो मङ्गलं गृहम् आदित्यादि नवग्रहाधिपता प्रार्थना समर्पि पूजाराधनाख्यं कर्म करिष्य मनस् ओम नारायणाय स्वाहा ओम नारायणाय स्वाहा ओम गोविंदाय नमो नमः माधवाय नमः त्रिविक्रमाय नमः नारायणाय स्वं केशवाय स्व माधवाय स्तुता. ಶ್ರೀ ತಿರುಮಲೇಶ್ವರ ಭಟ್ರು ಪೂಜಾ ವಿಧಿಕ್ಲೆನು ನಡಪಾದು ಕೊಡ್ದು ಪ್ರಾರ್ಥನೆ ಸಂದಾಯರು. 10 ಸೇರದಲ್ಲಿ ಮುತ್ತು ಅಂತ ಹೇಳ್ತೇವೆ. 10 ಜನ ಸೇರದೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕೆ ಅಸಾಧ್ಯವಿಲ್ಲ. ಅದಕ್ಕೆ ಹೇಳುವಂತಹದ್ದು ಜನಸೇವೆ, ಜನಾರ್ದನ ಸೇವೆ, ಜನರ ಸಹಕಾರ ಇಲ್ಲದೆ ಯಾವುದೇ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡುವಾಗಿಲ್ಲ. ಅದೇ ಪ್ರಕಾರವಾಗಿತ್ತಲ್ಲಿ ದೇವರ ನಮ್ಮಲ್ಲಿ ಪೂಜೆ ಕೊಡಿ, ಗುಡಿ ಕಟ್ಟಿಕೊಡಿ, ಮಂದಿರ ಕಟ್ಟಿಕೊಡಿ, ದೇವಸ್ಥಾನ ಕಟ್ಟಿಕೊಡಿ, ಗರ್ಭಗುಡಿ ಕಟ್ಟಿಕೊಡಿ ಅಂತ ದೇವರು ಯಾವುದನ್ನು ಅಪೇಕ್ಷೆ ಪಡುವುದಿಲ್ಲ. ಯಾಕಂದ್ರೆ ಕೇಳಿ ನಾವು ಬರುವಾಗ ಯಾವುದನ್ನು ಪಡ್ಕೊಂಡು ಬರಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ. ಓಂ ಹಿರಣ್ಯಃ प्रकाराय नमः समुद्रतनाय नमः जयाय नमः मंगलाय नमः विष्णुभक्तसराय नमः विष्णुसते नमः पद्मा प्रसन्नात्मिकाय नमः नारायण समर्शिताय नमः. अक्षतां समर्पयामि पुष्पाणि समर्पयामि यज्ञे विहामि गन्धर्वदेभ्यो नमः शुक्लां वरदं विष्णुं शशि ಯಾವ ರೀತಿಯಲ್ಲಿ ಬೆಳೆದದು ಹಾಗೆ ನಿಮ್ಮ ದಂಪತಿ ಜೀವನ ಕೂಡ ಹಾಗೆ ಅಲ್ಲೋಲ ಕಲ್ಲೋಲ ಲೋಪದೋಷ ಬರದೇ ಇದ್ದರೆ ನಿರ್ವಿಘ್ನತೆಯಿಂದ ದೇವ ನೆರವೇರಿಸಿಕೊಳ್ಳಿ. ದೇವತಾ ಪ್ರಸಾದ ಸಿದ್ಧಿರತ್ತೋ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತಮಗೆ ದೇವನಾರಾಯಣ ನಮೋಸ್ತೆ. శ్రీ భరత్ రంగోలి, శ్రీమతి ప్రమీళ భరత్ దంపతులు జోక్లు ಸೇಜಲ್, ಸ್ನೇಹ, ವ್ಯಾಸ್, ಅಜ್ಜಿ ಸುಮತಿ ಬೊಕ ಇಲ್ಲದಕ್ಲು ಪೂಜೆಡು ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ವಲಯ ಬಂಟರ ಸಂಘದ ನಿರೇಡ್ ಸಿರಿ ಮಹಿಳಾ ಉಳಿತಾಯ ಗುಂಪುಳದ ಒಕ್ಕೂಟದ ಮುತಾಲಿಕೆಡು 21ನೇ ವರ್ಷದ ಸಾಮೂಹಿಕ ಶ್ರೀ ದುರ್ಗಾ ಪೂಜೆಯನ್ನು ಅಸೈಗೋಳಿ ಬಂಟರ ಭವನಡು ಶುಕ್ರವಾರ ಕಾಂಡೆ ನಡಪಾಯರು. ಉಳ್ಳಾಲ ವಲಯ ಬಂಟರ ಸಂಘದ ನಿರೇಡ್ ಸಿರಿ ಮಹಿಳಾ ಉಳಿತಾಯ ಗುಂಪುಲದ ಒಕ್ಕೂಟದ ಮುತಾಲಿಕೆಡು 21ನೇ ವರ್ಷದ ಸಾಮೂಹಿಕ ಶ್ರೀ ದುರ್ಗಾ ಪೂಜೆಯನ್ನು ಅಸೈಗೋಳಿ ಬಂಟರ ಭವನಡು ಶುಕ್ರವಾರ ಕಾಂಡೆ ನಡಪಾಯರು. ಕಾಂಡೆ ಭಜನಾ ಸಂಕೀರ್ತನೆ ನಡಪಾದ
ಸಾಮೂಹಿಕ ಪ್ರಾರ್ಥನೆಡು ಶ್ರೀ ದುರ್ಗಾ ಪೂಜಾ ವಿಧಿಗಳು ಶುರುವಾಡು. ಮಧ್ಯಾಹ್ನದ ಮಹಾಪೂಜೆಯಾದ ಪ್ರಸಾದ ವಿತರಣೆ ನಡೆತದು. ಅಧ್ಯಕ್ಷರು ಅಂಜದವರ ವಲಯದ ಸಮಸ್ತ ಅಧ್ಯಕ್ಷರು ಕೂಡ ಮತ್ತು ಸೇರೊಂದು ಮಾತೆಲ್ಲೂ ಕೂಡ ಸೇರೊಂದು ವಿಶೇಷವಾದಂತಹ ದುರ್ಗಾ ಪೂಜೆಯನ್ನು ಬಹಳ ವಿಜೃಂಭಣಾಪೂರ್ವಕವಾದ ಮಲ್ಪಾರಿ ದಯಕಣ್ಣಗ 10 ಸೇರಿದಲ್ಲಿ ಮೊತ್ತ ಒಂದು ಬರ್ತೀರಿ ಮಾತೆಲ್ಲೂ ಕೂಡ 10 ಸೇರ್ನಾಡಕ ಮಾತ್ರ ಒಂಜಿ ಕಾರ್ಯಕ್ರಮ ಆಯ ಸಾಧ್ಯ ಉಂಟು. 2 ಕೈ ಸೇರ್ನಾಡಕ ಮಾತ್ರ ಒಂಜಿ ಚಪ್ಪಾಲೆ ಆಯ ಸಾಧ್ಯ ಉಂಟು. ಒಡೆರಡುವರೆ ಪಾತ್ರೆ ಬಂದ ಕತೆ ಬಂತನಾಡಕ ಮಾತ್ರ ಅಲ್ಪ ಸಂಭಾಷಣೆ ಒಂಜಿ ಕಾರ್ಯಕ್ರಮ ಅಂತ ಆಯ ಸಾಧ್ಯ ಉಂಟು. ಅವೇ ಪ್ರಕಾರ ಸಂಧಾನ ಪಾದ ಮುಟ್ಟದು ದೇವರ ಸಂಧಾನ ಮಿತ್ರ ಪ್ರಾರ್ಥನೆ. ಶ್ರೀ ದುರ್ಗಾ ಪರಮೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ.
ಸಾಮೂಹಿಕ ಶ್ರೀ ದುರ್ಗಾ ಪೂಜೆದ ಪೂರ್ತುಡು ವರ್ಷ ಪ್ರತಿ ಧಾರ್ಮಿಕ ಸಭೆಲೇಸಲ್ನ ಅಟನೆ ಮಾಲ್ತೊಂದಿದ್ದು ಉಳ್ಳಾನವಲಯ ಬಂಟರ ಸಂಘದ ಅಧ್ಯಕ್ಷರು ಸುರೇಶ್ ಚೌಟ ಕಕ್ಕೆ ಮಜ್ಜಲ್ರೇನ ಗುರ್ಕಾರ್ಮಿಡ್ ಧಾರ್ಮಿಕ ಸಭೆಲೇಸ ನಡೆತಂಡು ಲೇಸ್ತ ಗುರ್ಕಾರ್ಮಿನ ವಯಸ್ಸೊಂದು ಪಾತೆರ್ನ ಸುರೇಶ್ ಚೌಟ ಕಕ್ಕೆ ಮಜ್ಜಲ್ ಸಿರಿ ಮಹಿಳಾ ಉಳಿತಾಯ ಗುಂಪುಲದ ಒಕ್ಕೂಟದಗಳು ಕಾರಿ 21 ವರ್ಷಡ್ ನಿರಂತರ ದುರ್ಗಾ ಪೂಜೆ ನಡಪಾವೊಂದು ಮಲ್ಲ ಸಾಧನೆ ಮಾಡ್ತಿದ್ದಾರೆ. ಪೂಜೆಡು ಓರಿನ ದುಡ್ಡುನು ಸಮಾಜ ಸೇವೆಗೂ ಉಪಯೋಗಿಸಾವಿರ ಪಂಡದು ಮೆಚ್ಚುಗೆದ ಪಾತ್ರ ಪಂಡೇರು. ನಮ್ಮ ಇಲ್ಲಿ 21ನೇ ವರ್ಷದ ದುರ್ಗಾ ಪೂಜೆ ಆಯೋಜನೆ ಬರ್ತದೆ. ಪ್ರತಿ ವರ್ಷ ಸಿರಿ ಸ್ವಸಹಾಯದ ಗುಂಪದಲ್ಲೂ ಬಾರಿ ಅಡ್ಡೆ ಒಂದು ಕೆಲಸಗಳು ಮತ್ತೊಂದು ಬೈದೆ ಎಂಕಲ ಅಧಿಕಾರ ಅವಧಿಗೆ ದುಂಬುಲ నేనే ಸಿರಿ ಸ್ವಸಹಾಯ ಒಕ್ಕೂಟ ಬಾರಿ ಕೊರುಡೆ ಮೂಲ ನಡತನಕ್ಕೆ ನಮಗೆ ವಿಚಾರ ನಿನ್ನೆ ಮಾತ್ರ ತಿಳಿದಿರ್ತದೆ. ಕರಿನ 2 ವರ್ಷಗಳು ಕೊರೋನಾದ ಸಂದರ್ಭಗಳು ಒಕ್ಕೂಟದ ವತಿಯಿಂದ ಕೆಲವೊಂದು ಜನಗಳಿಗೆ ಸಹಾಯ ಹಸ್ತವನ್ನು ಹೊಂದಿನ ಒಂದು ಮಹಿಳಾ ಒಕ್ಕೂಟ ಸ್ವಸಹಾಯ ಗುಂಪುಗಳು ಪ್ರತಿ ಗ್ರಾಮಗಳ ಒಂಜಿ ಹತ್ತಿರ 5 ಜಾಸ್ತಿ ಗುಂಪುಲಾದ ಇಲ್ಲಿ ಇರುವ ಗುಂಪುಗಳು ಸಾಧಾರಣ ವಲಯಗಳು ನಡತದೆ. ಸ್ವಸಹಾಯ ಮಟ್ಟ ಅಕ್ಲ ದುಡ್ಡು ಅಕ್ಲಿಗೆ ಏನೇನು ಅಗತ್ಯ ಉಂಟು ಅಕ್ಲಿ ಕೊಡ್ತು ಅಂಚಿನಂಜಿ ಉಪಕಾರ ಮಾಡ್ಕೊಂಡು ಅಂಚಿನಂಜಿ ಕೆಲಸ ಇನಿ ಎಂಕಲ ಉಲ್ಲಾಲ ವಲಯದ ಬಂಟೆ ಸಂಘದ ಮಹಾಶಕ್ತಿ ಬಂಡಾಶಿ ಶಕ್ತಿ ಜಪ್ಪಿನಮಗರು ಬಂಟರ ಸಂಘದ ಅಧ್ಯಕ್ಷರು ಜೆ ಸತ್ಯಪ್ರಸಾದ್ ಶೆಟ್ಟಿ, ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ನಡಾರ್, ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ, ವಿಬಿಎಂಎಸ್ ಮಹಿಳಾ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರು ಶ್ರೀಮತಿ ಶಾಲಿನಿ ಶೆಟ್ಟಿ, ಶ್ರೀ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದ ತೊಕ್ಕೋಡು ಶಾಖಾ ವ್ಯವಸ್ಥಾಪಕರು ಶ್ರೀಮತಿ ಅರುಣಾ ಆರ್ ರೈ ಮಾಲಬಿನಿರಾದ ಕಾರ್ಯಕ್ರಮಕ್ಕೆ ಎಡವೈಕ್ಯರು. ಉಳ್ಳಾಲವಲಯ ಬಂಟರ ಸಂಘ, ಸಿರಿ ಮಹಿಳಾ ಉಳಿತಾಯ ಗುಂಪುಲದ ಒಕ್ಕೂಟ, ಯುವ ವಿಭಾಗ, ಮಹಿಳಾ ವಿಭಾಗ, ಸಾಂಸ್ಕೃತಿಕ ಬೊಕ್ಕ ಕ್ರೀಡಾ ವಿಭಾಗದ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿಗೆಳಿದ್ದೇರು. ಸಾಕ್ಷಿ ಕೆ ಶೆಟ್ಟಿ ಪ್ರಾರ್ಥನೆ ಪಂಡೇರು. ಸಿರಿ ಮಹಿಳಾ ಉಳಿತಾಯ ಗುಂಪುಲದ ಒಕ್ಕೂಟದ ನಿರ್ದೇಶಕಿ ಶ್ರೀಮತಿ ಮಲ್ಲಿಕಾ ಎಸ್ ಭಂಡಾರಿ ಎತ್ಕೊಂಡೇರು. ಸಿರಿ ಒಕ್ಕೂಟದ ಅಧ್ಯಕ್ಷರು ಶ್ರೀಮತಿ ಗೀತಾ ಆರ್ ಶೆಟ್ಟಿ ಸಿರಿ ಉಳಿತಾಯ ಗುಂಪುಲದ ಒಕ್ಕೂಟದ ವರದಿನ ಮಂಡಿಸಾಯರು. ಉಳ್ಳಾನವಲಯ ಬಂಟರ ಸಂಘದ ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಚಿತ್ರಾ ಜಿ ಅಡ್ಯಂತಾಯ ಸಭೆ ಸುಧಾರಿಕೆ ಮಾಡ್ತಾರೆ. ಸಿರಿ ಒಕ್ಕೂಟದ ಮಾಜಿ ಅಧ್ಯಕ್ಷರು ಶ್ರೀಮತಿ ಸುಜಾತಾ ಎಸ್ ಶೆಟ್ಟಿ ಸೊಲ್ಮೆ ತಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಸೈಗೋಳಿ ಶ್ರೀ ಅಯ್ಯಪ್ಪ ಮಂದಿರಡು ಜಂಟಿ ಸಂಸ್ಥೆಲದ ಆಶ್ರಯಡು ನಡತೊಂದುಪುನ 48 ದಿನದ ಸಂಧ್ಯಾ ಭಜನೆಡು ಶ್ರೀಮತಿ ಸುಧಾರಾಣಿ ಶಿವರಾಜ್ KSRP ದಂಪತಿಗಳು 4ನೇ ದಿನದ ಸಂಧ್ಯಾ ಭಜನೆಗೆ ಗುರುವಾರ ಬೈಯಾಡಿ ಚಾಲನೆ ಕೊರಿಯರು. ಅಸೇಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಭಜನಾ ಮಂಡಳಿ ಶ್ರೀ ಪರಂಜ್ಯೋತಿ ಮಾತೃ ಮಂಡಳಿ ಸಂಧ್ಯಾ ಭಜನೋತ್ಸವ ಸಮಿತಿದ ಒಟ್ಟು ಸೇರಿಗೆಡು ಲೋಕ ಕಲ್ಯಾಣಾರ್ಥವಾದ ನಡತೊಂದುಪ್ಪುನ 48 ದಿನಲೆದ ಸಂಧ್ಯಾ ಭಜನಾ ಸಂಕೀರ್ತನೆದ 4ನೇ ದಿನ ಗುರುವಾರ ಭಯದ ಭಜನಾ ಸಂಕೀರ್ತನೆಗೆ ಶ್ರೀಮತಿ ಸುಧಾರಾಣಿ ಶಿವರಾಜ್ ದಂಪತಿಗಳು ತುಡರ್ ಬೆಳಗಾದ ಚಾಲನೆ ಕೊರಿಯರು. 48 ದಿವಸಗಳ ಸಂಧ್ಯಾ ಭಜನಾ ಸಂಕೀರ್ತನೆ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಾ ಬಂದಿರುತ್ತದೆ. 3 ದಿನಗಳ ನಡುವೆ ಇಂದಿನ 4ನೇ ದಿನದ ಭಜನಾ ಸಂಕೀರ್ತನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರಿದ್ದೇವೆ. 3 ದಿನಗಳಿಂದ ದೀಪ ಪ್ರಜ್ವಲನೆ ಕಾರ್ಯಕ್ರಮವನ್ನು ದೂರಗಳಿಂದ ಭಕ್ತಾದಿಗಳು ನೆರವೇರಿಸಿಕೊಟ್ಟಿದ್ದಾರೆ. ಇಂದು 4ನೇ ದಿನದ ದೀಪ ಪ್ರಜ್ವಲನೆ ಕಾರ್ಯಕ್ರಮಕ್ಕೆ ಶ್ರೀಮತಿ ಸುಧಾರಾಣಿ ಶಿವರಾಜ್ KSRP ಅವರು ಆಗಮಿಸಿರುತ್ತಾರೆ. ಪ್ರಸ್ತುತ ಸುಧಾರಾಣಿ ಮೇಡಮವರು
ಅಸೇಗೋಡಿ ಶ್ರೀ ಪರಂಜ್ಯೋತಿ ಮಾತೃ ಮಂಡಳಿ ದಕ್ಲು ಭಜನಾ ಸಂಕೀರ್ತನೆ നടപ്പാത്തൊരിയർ ಚಂದ್ರ
ಓಕೆದ ವೀಕ್ಷಕ ಬಂಧುಲೆ ಪೆರಪ್ಪ ಮಾತೆರೆಗಳ ದೀಪಾವಳಿ ಪರ್ವ ಎಡಪುನ ಕಂತು ಕರಡು ಪಣದಕ್ಕೇನೊಂದು ಪೊಸಕುರಲ್ದ ಇನ್ನಿತ ಸುದ್ದಿ ಹೊಂಚಿಲ್ಲ ಮುಗಿತೊಂದುಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಏಪಲ ತೂವೊಂದು ಪ್ಲೇ ಪೊಸಕುರಲ್ 24/7.